ಕರ್ನಿರೆ ಫೌಂಡೇಶನ್ ವತಿಯಿಂದ ಕರ್ನಿರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ಸಸಿ ವಿತರಣೆ, ವನ ಮಹೋತ್ಸವ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕರ್ನಿರೆ ಗ್ರಾಮಸ್ಥರು ಹಡೀಲು ಕೃಷಿ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆ ಮಾಡಬೇಕು. ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ಉದ್ಯಮಿ, ಸಮಾಜ ಸೇವಕ ಕರ್ನಿರೆ ವಿಶ್ವನಾಥ ಶೆಟ್ಟಿ ಹೇಳಿದರು. ಜನ ಇಂದು ಕೃಷಿಯತ್ತ ಹಿಮ್ಮುಖವಾಗುತ್ತಿದ್ದಾರೆ. ಅದಕ್ಕಾಗಿ ಗ್ರಾಮಕ್ಕೆ ಬೇಕಾದ ಕೃಷಿ ಸಲಕರಣ ನೀಡಲಾಗುವುದು ಎಂದರು. ಬಲಕುಂಜೆ ಚರ್ಚಿನ ಧರ್ಮಗುರು ಮೈಕಲ್ ಡಿಸಿಲ್ವಾ ಮಾತನಾಡಿ, ಗಿಡ ಮರಗಳನ್ನ ಬೆಳೆಸುವುದರಿಂದ ನಮ್ಮ ಮುಂದಿನ ಪೀಳಿಗೆಯವರೆಗೂ ನಮ್ಮ ಹೆಸರು ಶಾಶ್ವತವಾಗಿರುತ್ತದೆ. ನಾವು ನೆಟ್ಟ ಮರ ಫಲ ಕೊಟ್ಟಾಗ ಅದರಿಂದ ಆಗುವ ಸಂತೋಷವೇ ಬೇರೆ ಎಂದರು. ಉದ್ಯಮಿ ಸೈಯದ್ ಕರ್ನಿರೆ ಮಾತನಾಡಿ, ಕರ್ನಿರೆ ಫೌಂಡೇಶನ್ ಮೂಲಕ ವಿಶ್ವನಾಥ ಶೆಟ್ಟರು ಸಮಾಜದೊಂದಿಗೆ ಇನ್ನಷ್ಟು ಬೆರೆಯುತ್ತಿದ್ದಾರೆ. ಅವರ ಸೇವೆ ನಿರಂತರವಾಗಿರಲಿ, ಅದಕ್ಕೆ ನಮ್ಮ ಸಹಕಾರ ಇದೆ ಎಂದರು. ಅರಣ್ಯಾಧಿಕಾರಿ ಶ್ರೀಧರ್, ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಸುವರ್ಣ ಸುಂದರ್, ಕಲಾವಿದ ದಿನೇಶ್ ಹುಳ್ಳ, ಶಶಿಧರ್ ಶೆಟ್ಟಿ ಗಿಡ ಮರಗಳ ಅನಿವಾರ್ಯತೆ ಮತ್ತು ವನ ಮಹೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ವಿವಿಧ ಕ್ಷೇತ್ರದ ಸಾಧಕರಾದ ಹರಿಶ್ಚಂದ್ರ ಶೆಟ್ಟಿ ಕರ್ನಿರೆ, ಗೋಪಾಲ ಭಂಡಾರಿ, ಚಂದ್ರಶೇಖರ ಶೆಟ್ಟಿ, ಶೇಖರ, ಕೃಷ್ಣ ಶೆಟ್ಟಿ ಕವತ್ತಾರು, ಪ್ರಭಾಕರ ಶೆಟ್ಟಿ, ರಿಚರ್ಡ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಶಾಲಾ ವಠಾರದಲ್ಲಿ ವನ ಮಹೋತ್ಸವ ಆಚರಿಸಲಾಯಿತು. ಗ್ರಾಮಸ್ಥರಿಗೆ ಹಣ್ಣು, ಹಂಪಲು, ವಿವಿಧ ಜಾತಿಯ ಗಿಡಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ರಶ್ಮಿ ಆಚಾರ್ಯ, ಪಳಿವಾರು ಪಂಚಾಯತ್ ಅಧ್ಯಕ್ಷರಾದ ಜಿತೇಂದ್ರ ಪುಟ್ರಾಡೋ, ಬಲಕುಂಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ ಶೆಟ್ಟಿ, ಪ್ರಸಾದ್ ಶೆಟ್ಟಿ, ಜಯಲಕ್ಷ್ಮಿ, ಬಲಕುಂಜೆ ಗುತ್ತು ನಾರಾಯಣ ಮಾಣೈ, ಉದ್ಯಮಿ ರಾಮ್ ಪ್ರಸಾದ್, ಶಾಲಾ ಮುಖ್ಯ ಶಿಕ್ಷಕಿ ಪುಷ್ಪ ಇನ್ನಿತರರು ಹಾಜರಿದ್ದರು. ನಿಶಾಂತ್, ವಿ4 ನ್ಯೂಸ್, ಮುಲ್ಕಿ.